ಕರಾಟೆಯಲ್ಲಿ ಪ್ರಶಸ್ತಿ ಪಡೆದ ಯುವಕ ಧನುಷ್ಗೆ ಉದ್ಯಮಿ ರಾಲ್ಫ್ ಡಿಕೋಸ್ತಾ ಅವರು ಸನ್ಮಾನಿಸಿ ಗೌರವಿಸುವ ಮೂಲಕ ಜಾತಿ ಧರ್ಮಗಳನ್ನು ಮೆಟ್ಟಿ ನಿಂತ ಅವರ ಮನಸ್ಥಿತಿಗೆ ಗ್ರಾಮದೆಲ್ಲೆಡೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಹೆಜಮಾಡಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಸುಭಾಷ್ ಟಿ ಸಾಲ್ಯನ್ ಅವರ ಪುತ್ರ ಧನುಷ್ ಎಂಬುವರು ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕುಮಿಟೆಯಲ್ಲಿ ಬೆಳ್ಳಿಯ ಪದಕವನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಕಟಾ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಗೆಲ್ಲುವ ಮೂಲಕ ದೇಶ, ನಾಡಿನ ಹಾಗೂ ತುಳುನಾಡಿನ ಕೀರ್ತಿ ಪತಾಕೆಯನ್ನ ಉತ್ತುಂಗಕ್ಕೇರಿಸಿದ್ದಾರೆ. ಇವರ ಈ ಸಾಧನೆಯನ್ನ ಗುರುತಿಸಿದ ಹೆಜಮಾಡಿ ನಾಗರಿಕ ಕ್ರಿಯಾ ಸಮಿತಿಯ ಉಪಾಧ್ಯಕ್ಷ ಉದ್ಯಮಿ ರಾಲ್ಫ್ ಡಿಕೋಸ್ತಾ ಅವರು ಜಾತಿ ಧರ್ಮ ಎಂಬುದಾಗಿ ಕಚ್ಚಾಡುತ್ತಿರುವ ಈ ದಿನಗಳಲ್ಲಿ ಎಲ್ಲವನ್ನ ಮೆಟ್ಟಿ ನಿಂತು ಗ್ರಾಮದ ಪ್ರಮುಖರನ್ನ ಸೇರಿಸಿ ಸನ್ಮಾನಿಸುವ ಮೂಲಕ ಯುವಕನ ಸಾಧನೆಗೆ ಬೆನ್ನು ತಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಿದ ಹೆಜಮಾಡಿ ನಾಗರಿಕ ಕ್ರಿಯಾ ಸಮಿತಿ ಅಧ್ಯಕ್ಷ ಸುಧಾಕರ್ ಕರ್ಕೇರ್ ಅವರು ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಶಸ್ತಿ ಪಡೆದ ನಮ್ಮೂರಿನ ಯುವಕನ ಸಾಧನೆ ಮೆಚ್ಚುವಂತದ್ದು. ಇವರ ಸಾಧನೆಯನ್ನು ಗುರುತಿಸುವ ಮೂಲಕ ಮತ್ತಷ್ಟು ಸಾಧನೆ ಮಾಡಲು ಉತ್ತೇಜನ ನೀಡಿದ ರಾಲ್ಫ್ ಡಿಕೋಸ್ತಾ ಅವರಿಗೂ ಅಭಿನಂದನೆ ಎಂದು ಹೇಳಿದರು. ನಮ್ಮ ನಾಗರಿಕ ಕ್ರಿಯಾ ಸಮಿತಿಯ ಉಪಾಧ್ಯಕ್ಷರು ಹೇಳಿದ ಕೂಡಲೇ ನಾನು ಹೇಳಿದೆ, ಅದು ಕ್ರಿಯಾ ಸಮಿತಿಯ ಮುಖಾಂತರ ಬೇಡ, ಇದು ಗ್ರಾಮದ ಪರವಾಗಿ ಒಂದು ಈ ಕಾರ್ಯಕ್ರಮವನ್ನು ಮಾಡುವ, ಖಂಡಿತವಾಗಿ ನಮ್ಮೆಲ್ಲರ ಸಪೋರ್ಟ್ ಅದಕ್ಕೆ ಉಂಟಂತೇಳಿ ಅವರನ್ನು ಹೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಖಂಡಿತವಾಗಿ ಇಂತಹ ಧನುಷಿನಂಥ ಒಂದು 10 ಈ ಕ್ರೀಡಾಪಟುಗಳು ಯಜಮಾಡಿ ಗ್ರಾಮದಲ್ಲಿ ಇನ್ನು ಹುಟ್ಟಿ ಬೆಳೆಯಲಿ. ಅದೇ ಅಜಿತ್ ಹೇಳಿದರು, ಖಂಡಿತವಾಗಿ ಯಜಮಾಡಿಯಲ್ಲಿ ತುಂಬ ಕರಾಟೆ ಪಟುಗಳು ಇದ್ದಾರೆ, ಅವರಿಗೆ ಸಪೋರ್ಟ್ ಮಾಡುವವರು ಯಾರೂ ಇಲ್ಲ ಎಂಬುದನ್ನು ಅವರು ಹೇಳಿದ್ದಾರೆ. ಖಂಡಿತವಾಗಿಯೂ ಯಜಮಾಡಿ ಗ್ರಾಮದಲ್ಲಿ ಈ ರಾಲ್ಫ್ ಡಿಕೋಸ್ತಾ ಅಂತ ಇನ್ನೂ ಹಲವಾರು ವ್ಯಕ್ತಿಗಳು ಖಂಡಿತವಾಗಿ ನಿಮ್ಮ ಬೆನ್ನ ಹಿಂದೆ ಇದ್ದಾರೆ. ಖಂಡಿತವಾಗಿ ನೀವು ಮುಂದುವರಿಸಿ ಅಂತಾರಾಷ್ಟ್ರೀಯ ಕರಾಟೆ ಪಟುಗಳನ್ನು ಇನ್ನೂ ಕೂಡ ಹೆಚ್ಚು ನೀವು ಅಲ್ಲಿ ಅವರನ್ನು ತರಬೇತಿ ಮಾಡಿ ಅವರನ್ನು ತಯಾರು ಮಾಡಿ ಖಂಡಿತವಾಗಿ ನಿಮ್ಮ ಬೆನ್ನ ಹಿಂದೆ ನಾಗರಿಕ ಕ್ರಿಯಾ ಸಮಿತಿ, ಯಜಮಾಡಿ ಗ್ರಾಮ ಎಲ್ಲರೂ ನಿಮ್ಮ ಬೆನ್ನ ಹಿಂದೆ ಇದೆ. ನಿಮಗೆ ಖಂಡಿತವಾಗಿ ನಾವು ಸಂಪೂರ್ಣ ಸಹಕಾರವನ್ನು ಕೊಡ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಾಧವ ಸನಿಲ್ ವಹಿಸಿದ್ರು. ಈ ಸಂದರ್ಭ ಭಾಸ್ಕರ್ ಪುತ್ರನ್, ಸುಭಾಷ್ ಟಿ ಸಾಲ್ಯನ್, ಸಂಜೀವ್ ಕೋಟ್ಯನ್, ತೇಜ್ ಪಾಲ್ ಸುವರ್ಣ, ರೇಷ್ಮಾ ಮೆಂಡನ್, ಉದ್ಯಮಿ ರಾಲ್ಫ್ ಡಿಕೋಸ್ತಾ, ಪ್ರಮೋದ್ ಹೆಜಮಾಡಿ, ಶ್ರೀನಿವಾಸ್ ಹೆಜಮಾಡಿ, ಸುಧೀರ್ ಹೆಜಮಾಡಿ, ಕರಾಟೆ ಶಿಕ್ಷಕ ಅಜಿತ್ ಹೆಜಮಾಡಿ, ಸಾನಾ ಇಬ್ರಾಹಿಂ, ರೀನಾ ಬಠಾರ ಉಪಸ್ಥಿತರಿದ್ದರು. ಸುರೇಶ್ ಶರ್ಮಾ, ವಿ4 ನ್ಯೂಸ್, ಪಡುಬಿದ್ರೆ.